ಮಾತಾಡಿದ್ದೀರಾ, ತುಂಬ ಸಂತೋಷ. ಈಗ 10ನೇ ತರಗತಿ ಮತ್ತು PUವಿನಿಂದ ನೀವು ಪಾಸಾಗಿ ಹೋಗ್ತಾ ಇದ್ದೀರಾ. ನಿಮಗೆಲ್ರಿಗೂ ಮುಂದಿನ ಜೀವನಕ್ಕೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನೀವು ಮುಂದೆ ಕೂಡ ಇದೇ ಥರ ಒಳ್ಳೆ ರೀತಿಯ ಅಂಕಗಳನ್ನು ಪಡೆದುಕೊಂಡು ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಈ ಊರಿಗೆ, ಈ ದೇವಸ್ಥಾನಕ್ಕೆ, ನಿಮ್ಮ ಹೆತ್ತವರಿಗೆ, ನಿಮ್ಮ ಗುರುಗಳಿಗೆ ಎಲ್ರಿಗೂ ಒಳ್ಳೆ ಹೆಸರನ್ನು ತಂದುಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲಿಯೂ ಪ್ರೀತಿಪೂರ್ವಕವಾಗಿ ಮಾತಾಡಿಸ್ತಾ ಇವತ್ತಿನ ಈ ಸನ್ಮಾನಕ್ಕೆ ಬಂದಿದ್ದೀರಾ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುವುದರೊಂದಿಗೆ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ನಾಡಿದ್ದು ನಮ್ಮ SRK ಲ್ಯಾಡರ್ಸ್ನ 25ನೇ ವರ್ಷದ ರಜತ ಸಂಭ್ರಮ ಕಾರ್ಯಕ್ರಮ. ಅದು ನಿಮ್ಮ ಊರಿನಲ್ಲಿ ಕೊಯ್ಲಾದ ಕಳಾಯಿಗುತ್ತು ಮನೆಯಲ್ಲಿ ನೀವೆಲ್ಲರೂ ಬರಬೇಕು. ಪ್ರತಿಯೊಬ್ಬರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಬರ್ತೀರ ತಾನೇ? ಮನೆಯವರೊಂದಿಗೆ ಬರಬೇಕು. ಎಲ್ಲ ನಿಮ್ಮ ಪೇರೆಂಟ್ಸ್ ಅನ್ನು ಕರ್ಕೊಂಡು ನೀವೆಲ್ಲರೂ ಬರಬೇಕು.
ಅಂಚನೆ ಬಾಲಾಜಿ ಶೆಟ್ಟಿ ಧಾರ್ಮಿಕ ಮುಖಂಡರು ರಾಮಕುಂಜ, ದಿವಾಕರ್ ರಾವ್ ಪ್ರಮುಖರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಶರತ್ ಕುಮಾರ್ ರಾಮಕುಂಜ ಅಧ್ಯಕ್ಷರು ಗಣೇಶೋತ್ಸವ ಸಮಿತಿ ಕೋಯಿಲ ರಾಮಕುಂಜ, ಪ್ರಶಾಂತ್ ಆರ್ಕೆ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ರಾಮಕುಂಜ, ಅಂಚನೆ ನಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಂಚಿನ ಹೇಮಾ ಮಹೋದಯ ಶೆಟ್ಟಿ ಅಂಚನೆ ಪ್ರಸ್ತುತ ಅಧ್ಯಕ್ಷರ ನೆಂಚಿನ ಪುಷ್ಪಾ ಸುಭಾಷ್ ಶೆಟ್ಟಿ ಆರ್ವಾರ, ಅಂಚನೆ ನಮ್ಮ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರು, ಅಂಚನೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಅಭಿವೃದ್ಧಿ ಸಮಿತಿಯ ಸದಸ್ಯರೆಲ್ಲ ಸೇರುವಂತೀರಿ. ಇನಿ ಪ್ರಮುಖವಾದ ನಮ್ಮ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನೆಂಚಿನ SRK ಲ್ಯಾಡರ್ಸ್ ದನ ಮಾಲಕರ ನೆಂಚಿನ ಶ್ವೇತ ಕೇಶವ ಅಮೈ ಕಲಾಯಿಗುತ್ತು ಮಾಲಕರು SRK ಲ್ಯಾಡರ್ಸ್ ಪುತ್ತೂರು ಮೇಲೆ ನಮ್ಮೊಟ್ಟಿಗೆ ಸೇರುವಂತೀರಿ. ಇನಿ ನಮ್ಮ ಒಂಜಿ ಮಹತ್ವದ ಕಾರ್ಯಕ್ರಮದ ಬಂಡ ನಮ್ಮ ಗ್ರಾಮಡ್ PUC ಪರೀಕ್ಷೆ ಬರೆದು ಅತಿ ಹೆಚ್ಚು ಅಂಕ ಪಡೆಯ ನಂಚಿನ ಮೂಜಿ ವಿದ್ಯಾರ್ಥಿಗಳಿಗೆ ಅಂಚನೆ SSLC ಪರೀಕ್ಷೆ ಬರೆಯ ನಂಚಿನ ಮೂಜಿ ಅತ್ಯುತ್ತಮ ಅಂಕ ಅಂಚನೆ ಪರೀಕ್ಷೆ ಬರೆಯ ನಂಚಿನ ಪ್ರತಿಯೊಂಜಿ ನಮ್ಮ ಗ್ರಾಮದ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆಲ್ಲ ಒಂಜಿ ಅಭಿನಂದನೆ ನಮ್ಮ ನೀವಂದ ನನ್ನ ದುಂಬಗು ಮುಲ್ಪ ವಿದ್ಯಾರ್ಥಿಗಳಿಗೆ ದಿನೇಶ್ ನೆಟ್ಟನ ನನ್ನ ದುಂಬಗು PUC ವಿದ್ಯಾರ್ಥಿಗಳಿಗೆ ನಮ್ಮ ಗ್ರಾಮಡು ಎಕ್ಸಾಮ್ ಬರೆದು ಪ್ರಥಮ ದ್ವಿತೀಯ ತೃತೀಯ ಪಡೆ ನೆಂಚಿನ ಮೂಜಿ ವಿದ್ಯಾರ್ಥಿಗಳಿಗೆ SRK ಲ್ಯಾಡರ್ಸ್ನ ಮಾಲಕರ ನೆಂಚಿನ ಕೇಶವಗೌಡ ಅಮ್ಮೈ ಬೇರೆ ಸನ್ಮಾನವನ್ನು ಪಡೆಯಲಿರಿ. ರಜತ ಸಂಭ್ರಮ ಕಾರ್ಯಕ್ರಮದ ಅಂಗವಾದ ಈ ಒಂಜಿ ಸರಣಿ ಕಾರ್ಯಕ್ರಮ ಈ ಒಂಜಿ ಸನ್ಮಾನ ಕಾರ್ಯಕ್ರಮನ ಆರು ಬಾರಿ ಖುಷಿಟ್ಟು ದೀವಂತಿರಿ. ಎಲಂಜಿ ಇಂದೇ ಬರ್ಪಣ 25ನೇ ತಾರೀಕಿಗೆ ನಮ್ಮ ಊರುಡಿ ನಮ್ಮ ಕೈತಲ್ಪನೆ ಕಲಾಯಿ ಗುತ್ತುಡು ರಜತ ಸಂಭ್ರಮದ ಸಮಾರೋಪ ಸಮಾರಂಭ ನಡೆಪೆರುಂಡು. ಮಾತರಿಗಳ ತಿಳಿದಿಂಚಿನ ವಿಷಯ ಪ್ರತಿಯೊಂದು ಜಿಲ್ಲೆಗಳಿಗಳ ಇತ್ತನೆ ಆಮಂತ್ರಣ ಪತ್ರಿಕೆ ತಲುಪದಾತಂದೆ. ಮಧ್ಯಾಹ್ನ 2 ಗಂಟೆ ಹಿಡಿದು ರಾತ್ರಿ 2 ಗಂಟೆ ಮುಟ್ಟ ಕಾರ್ಯಕ್ರಮ ನಡೆಪೆರುಂಡು. ವಿವಿಧ ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮ ಅಂಚನೆ ಪ್ರಗತಿಪರ ಕೃಷಿಕರ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುವಂದರೆ ಪ್ರತಿಯೊಬ್ಬರ ಭಾಗವಹಿಸಲು ಅಂಚೆಯ ಅಪೇಕ್ಷೆ ಕೇಶವಗೌಡ ಆಮೆ ಇಮೇಲ್ ಎಲ್ಲ ದೇವರನ ಒಂಜಿ ಪ್ರಸಾದ ಒಂಜಿ ಸನ್ಮಾನ ಅಂದಿ ಒಂದು ಪೊಂದುಲಾರೆ ಆಸೆ ಮನಸ್ಸಿನ ಬರೋಡೆ ಇಂಕ ಒಟ್ಟಿಗೆ ಇಪ್ಪೋಡು ಎಂಕಲ ಹೇಳಿ ಕೆಲಸ ಆ ದೈವನ ಅನುಗ್ರಹಿಸುತ್ತಾ ಎಕ್ಸಾಮ್ ಬರೆದು ಪ್ರಥಮ ಸ್ಥಾನ ಪಡೆದ ನಮ್ಮ ಗ್ರಾಮಡು ಬಹುಮಿಂಚಿನ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನ ಪಡೆದ ಪಾಣಿಗ ಶ್ರೀಮತಿ ಶಶಿಕಲಾ ಬೊಕ್ಕ ಶ್ರೀಯುತ ಸದಾನಂದ ದಾಸ್ ಲೇರ್ನ ಸುಪುತ್ರಿ ಸಮೀಕ್ಷಾ 600 585 ಅಂಕ ಪಡೆಯುತ್ತಾರೆ. ದಯವಿಟ್ಟು ವೇದಿಕೆ ಇದರಿಂದ ನಿರ್ಪಣಲ್ಲ ಅಂಚನೆ ಸಮೀಕ್ಷಾ ಶ್ರೀ ರಾಮಚಂದ್ರೇಶ್ವರ ಪದವಿಪೂರ್ವ ಕಾಲೇಜು ವಿದ್ಯಾರ್ಥಿನಿ ಅಂತಿಮ ದ್ವಿತೀಯ ಸ್ಥಾನ ಬರಮೇಲು ಶ್ರೀಮತಿ ಕುಸುಮಾವತಿ ಬೊಕ್ಕ ಶ್ರೀಯುತ ನಾರಾಯಣಗೌಡ ಸುಪುತ್ರಿ ಶ್ರೇಯಂ 565 ಅಂಕ ಪಡೆಯುತ್ತಾರೆ. ಬೇರ್ಲ ವೇದಿಕೆಯವರು ಅಂಚನೆ ತೃತೀಯ ಸ್ಥಾನ ಪಡೆದ ಮುಂಬೈನ ಶ್ರೀಮತಿ ಹರೇಣಿ ಬೊಕ್ಕ ಶ್ರೀಯುತ ರಾಮಣ್ಣಗೌಡ ಅಂದಿನ ಸುಪುತ್ರಿ ಯಶಸ್ವಿನಿ 561 ಅಂಕ 561 ಅಂಕ ಪಡೆಯುತ್ತಾರೆ. ಮೂಜಿ ಜೋಕುಲ್ಲಾ ಶ್ರೀ ರಾಮಚಂದ್ರೇಶ್ವರ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ಮಕ್ಕಳಿಗೆ ನಮ್ಮ ಗ್ರಾಮದ ಇಂಥ ಬಯಲುವಾರು ಸಂಕ್ರಾಂತಿ ಪೂಜೆಯನ್ನು ಅಂತಿಮ ಶ್ರೀಯುತ ಕೇಶವ ಅಮ್ಮನ ರಜತ ಸಂಭ್ರಮದ ಸರಣಿ ಕಾರ್ಯಕ್ರಮದ ಒಂದು ಅಂಗವಾದ ಇಲ್ಲಿ
ಅಭಿನಂದನಾ ಸಮಾರಂಭ ಜೀವಂತರು ವ್ಯಕ್ತಿ ವಿದ್ಯಾರ್ಥಿನಿ ಗೌರವಾದರಾಗ್ತಾರೆ ಮತ್ತು ರಾಜ್ಯದ ವಿದ್ಯಾರ್ಥಿನಿ ಮುನ್ನಡೆಸಿಕೊಂಡರು ಇವರಿಗೆ ಮಕ್ಕಳಿಗೆ ಸನ್ಮಾನವನ್ನು ಪಡೆದು ಶ್ವೇತಾ ಕೇಶವನಗೌಡ ಕೇಳಲಿಲ್ಲ. ಶ್ರೀಮತಿ ನಾನತಿ ಅಕ್ಕ ಶ್ರೀಮತಿ ನಾನತಿ ಕೇಶವನು ಡೈಲಿ ವೇದಿಕೆಯವರು ಎರಡನೇದಾಗಿ ನಾವು ಏನ್ ಮಾತಾಡ್ಲಿಕ್ಕಿಲ್ಲ ಅಂತ ಹೇಳಿದ್ದು ಸುನೀಶನ ಕೊನೆಯನ್ನು ಹೇಳಿದ್ರು ಇದು ಎರಡು ಮಾತು. ನಮಗೆ ಕೇಶವನ್ನ ಎಷ್ಟು ಕೊಟ್ಟಿದ್ದಾರೆ, ದೇವಸ್ಥಾನಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅದು ಮುಖ್ಯ ಅಲ್ಲ. ಆದ್ರೆ ಕೊಯ್ಲಾ ಗ್ರಾಮದಲ್ಲಿ ಒಂದು ಅತ್ಯಂತ ಒಂದು ಬದಲಾವಣೆಯನ್ನ ತಂದವರು ಕೇಶವಣ್ಣ. ಕೊಯ್ಲಾ ಗ್ರಾಮದ ಜನತೆ ಎಲ್ಲರೂ ಪ್ರಾಮಾಣಿಕರು, ಎಲ್ಲರೂ ಒಳ್ಳೆಯವರೇ. ಆದ್ರೆ ನಮ್ಮ ಜನತೆಯ ನಮ್ಮೊಳಗೆ ಅಂತರಗಳು ಸ್ವಲ್ಪ ಇತ್ತು. ಗ್ರಾಮದ ಜನರನ್ನ ಒಟ್ಟುಗೂಡಿಸಿದವರು
ಎಲ್ಲ ಗ್ರಾಮದ ಎಲ್ಲ ಜನರನ್ನ ಒಟ್ಟುಗೂಡಿಸಿಕೊಂಡು ನಾವು ಕೊಂಡೋಗ್ಲಿಕ್ಕೆ ಪ್ರೇರಣೆ ಕೊಟ್ಟವರು ಕೇಶವಣ್ಣ. ಅದು ಅವರಿಗೂ ಗೊತ್ತಿಲ್ಲ, ಇದು ನಮಗೆ ಅನ್ನಿಸ್ತದೆ. ಇವರ ಒಂದು ಪ್ರೇರಣೆಯಿಂದ ನಮ್ಮ ಕೊಯ್ಲ ಗ್ರಾಮದ ಎಲ್ಲರನ್ನ ಜೊತೆಗೂಡಿಸಿಕೊಂಡು ನಾವು ಹೋಗಿದ್ದೇವೆ. ದೇವಸ್ಥಾನ ಅಭಿವೃದ್ಧಿ ಆಗಿದೆ ತುಂಬಾ ಅಂತ ಗೊತ್ತಾಗ್ತದೆ. ಹಾಗೆ ನಮ್ಮ ಸಭಾಭವನ ಭಾರಿ ಒಳ್ಳೆಯ ರೀತಿಯಲ್ಲಿ ಒಂದು ಲೋಪಗಳು ಆಗದಂತೆ ನಮ್ಮನ್ನ ನೋಡಿಕೊಂಡು ಬಂದಿದ್ದಾರೆ. ನಾನು ತುಂಬಾ ಮಾತಾಡೋದಿಲ್ಲ. ನಮ್ಮ ಎಲ್ಲ ಆಡಳಿತ ಮಂಡಳಿಯ ವ್ಯವಸ್ಥಾಪನಾ ಸಮಿತಿ, ಅಭಿವೃದ್ಧಿ ಸಮಿತಿ, ಮಹಿಳಾ ಸಂಚಾಲಕರು ಹಾಗೆಲ್ಲ ಸದಸ್ಯರುಗಳ ಇವರೊಂದು ಹೊಂದಾಣಿಕೆಗೆ ಪ್ರೇರಣೆ ಸಿಕ್ಕಿದ್ದು ನಮಗೆ ಕೇಶವಣ್ಣನ ಮೂಲಕ. ನಾವು ಹೆಚ್ಚೇನು ಹೇಳಲ್ಲ. ಇನ್ನು ಮುಂದೆ ನಮ್ಮೊಟ್ಟಿಗೆ ಅವರ ಸಹಕಾರ ಇರಲಿ. ಇವರು ಬರಬೇಕಿದ್ರೆ ಇವರ ಮನೆಯವರ ಸಹಕಾರವು ತುಂಬಾ ನನಗೆ ಇದೆ. ಅವರಿಲ್ಲದೆ ಇವರಿಗೆ ಬರ್ಲಿಕ್ಕೆ ಆಗುವುದಿಲ್ಲ, ಬರ್ಲಿಕ್ಕೆ ಆಗುವುದಿಲ್ಲ. ಹಾಗೆ ಆ ಮನೆಯವರಿಗೆ ಪುಟ್ಟ ಗಜನ್ ಇದ್ದಾರೆ, ಅವರಿಗೆ ಸಮೇತ. ಹಾಗೆ ಮನೆಯಲ್ಲಿ ತಾಯಿ ಇದ್ದಾರೆ, ಕೇಶವಣ್ಣನ ಅಮ್ಮ, ಅವರಿಗೂ ಸಮೇತ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುವುದಲ್ಲ, ಅಭಿವಂದನೆಗಳನ್ನು ಕೇಳ್ತಾ ಇದ್ದೇವೆ. ಇನ್ನು ಮುಂದೆ ನಮಗೆ ಬರಬೇಕು ಅನಿವಾರ್ಯ. ಇವತ್ತು ನಾವು ಹೊಸ ಸಮಿತಿ ಬರ್ತದೆ, ನಾವು ಹಾಗೆ ಬಿಟ್ಟು ಹೋಗಬಾರದು ಅನ್ನೋ ದೃಷ್ಟಿಯಿಂದ ಇವತ್ತು ಒಂದು ಕಿಂಚಿತ್ತು ಚಿಕ್ಕ ಪ್ರೀತಿಪೂರ್ವಕವಾದಂತಹ ಗೌರವ, ಅದು ಮನೆಯೆಲ್ಲ ಅತ್ಯಂತ ದೊಡ್ಡದು ಅಂತ ಅನ್ನಿಸಿಕೊಳ್ಳುತ್ತೇವೆ. ಅದನ್ನು ಕೇಶವನ್ನ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಬೇಕು. ಹಾಗೆ ಅವರ 25ರ ಕಾರ್ಯಕ್ರಮ ರಜತ ಸಂಭ್ರಮದ್ದು ಕೊಯ್ಲ ಗ್ರಾಮದ 163 ಜನ ಕಾರ್ಯಕರ್ತರು ಹೆಸರು ಕೊಟ್ಟಿದ್ದಾರೆ, ಬರ್ತಾರೆ. ಅದಲ್ಲದೇ ಬರ್ತೇನೆ ಅಂತ ಹೇಳಿದ್ದಾರೆ. ಏನು ಅಲ್ಲಿ ಕೊರತೆ ಬರ್ತದೆ, ನಾವೆಲ್ಲ ಇದ್ದೇವೆ ಅನ್ನುವಂಥದ್ದು ಹೇಳಿದ್ದಾರೆ. ಹಾಗೆ 25ರ ರಜತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ, ಅವರು ಹೇಗೆ ದೇವಸ್ಥಾನಕ್ಕೆ ಬಂದಿದ್ದಾರೆ, ನಾವೆಲ್ಲರೂ ಒಂದು ಅವರಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ, ಇದು ಅಭಿನಂದನಾ ಭಾಷಣ ಅಲ್ಲ, ಒಂದು ಮಾತು ಹೇಳೋದಕ್ಕೆ ಹೇಳಿದೆ. ಹಾಗೆ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಲಲಿತಕ್ಕ, ಮಹಿಳಾ ಸಂಚಾಲಕರು ಲಲಿತಕ್ಕ. ಮಹಿಳಾ ಸಂಚಾಲಕರು ಲಲಿತಕ್ಕ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶ್ರೀ ಸದಾಶಿವ ಮಹಾಗಣಪತಿ ದೇವರ ಪ್ರಸಾದ ಇದು. ದೇವರನ್ನು ಸ್ಮರಿಸಿಕೊಂಡು ನೀವು ಕೊಟ್ಟಿರುವಂತಹ ಈ ಗೌರವವನ್ನು ನಾನು ಮನಸಾರೆ ಸ್ವೀಕರಿಸಿದ್ದೇನೆ. ಇದನ್ನು ನೀಡಿರುವಂತಹ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ನಂಗೆ ಇದು ಗೌರವಕ್ಕಿಂತ ಪ್ರೀತಿಯಾಗಿ ಕಾಣ್ತಾ ಇದೆ. ಕೊಯ್ಲ ಗ್ರಾಮದ ಎಲ್ರು, ಪ್ರತಿಯೊಬ್ರು ನನ್ನೊಟ್ಟಿಗೆ ಇಟ್ಟುಕೊಂಡಿರುವಂತಹ ನಂಟು, ಇದು ಅಭಿಮಾನದ ಸಂಕೇತ. ನಾನು ಈ ಕೊಯ್ಲ ಗ್ರಾಮದಲ್ಲಿ ನೆಲೆಸಿ 2 ವರ್ಷ ಆಗಿದ್ರು ತುಂಬಾ ಹಳೆಯವನ ತರ ಒಂದು ಅತ್ಯಂತ ಆತ್ಮೀಯವಾಗಿ ನನ್ನನ್ನೆಲ್ಲರೂ ನೋಡಿಕೊಡ್ತಾ ಇದ್ದಾರೆ. ಹಾಗೆ ನನ್ನ ಗೌರವಾರ್ಪಣೆಯಲ್ಲಿ ಭಾಗವಹಿಸಿರುವಂತ ಅತಿಥಿಗಳು ಎಲ್ರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನ ನಮ್ಮ SRK ಲ್ಯಾಡರ್ಸ್ನ ರಜತ ಸಂಭ್ರಮವನ್ನು
ನಮ್ಮ ಈ ಶ್ರೀ ಸದಾಶಿವ ಮಹಾಗಣಪತಿ ದೇವರ ಮಣ್ಣಿನಲ್ಲಿ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ರು ನನಗೆ ಈಗಾಗಲೇ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಾಡಿದ್ದಿನ ಕಾರ್ಯಕ್ರಮಕ್ಕೆ ಆಗಮಿಸುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ಅತಿಥಿಗಳು, ದೇವಸ್ಥಾನದ ಭಕ್ತಾದಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು. ಏನಾದ್ರೂ ಆಮಂತ್ರಣ ಸಿಗದೇ ಇದ್ರೆ ಇದೇ ಆಮಂತ್ರಣ ಅಂತ ತಿಳ್ಕೊಂಡು ಎಲ್ರೂ ಬರ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಡ್ತಾ, ಅಭಿನಂದಿಸಿರುವಂತಹ ವ್ಯವಸ್ಥಾಪನಾ ಸಮಿತಿ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ನನ್ನ ಜೊತೆ ನಿಂತಿರುವಂತಹ ಎಲ್ಲ ಗಣ್ಯರು, ಎಲ್ಲ ಭಕ್ತಾಭಿಮಾನಿಗಳು, ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು. ರಾಷ್ಟ್ರ, ಪರಿಸರ, ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ. ಪುತ್ತೂರು ನಗರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್. ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ. ನಮ್ಮ ವಿಶೇಷತೆಗಳು: ಶಿಶು ಕೇಂದ್ರಿತ ಶಿಕ್ಷಣ, ಒತ್ತಡರಹಿತ ಕಲಿಕೆ, ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ, ರಾಷ್ಟ್ರೀಯ ಮೌಲ್ಯಗಳ ಪರಿಚಯ, ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ, ಶಾಲಾ ವಾಹನ ಸೌಲಭ್ಯ, ಪ್ರಿ ಕೆಜಿ, ಎಲ್ಕೆಜಿ, ಯುಕೆಜಿ ಹಾಗೂ 1 ರಿಂದ 4ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ. ಬನ್ನಿ, ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ. ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಅ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಅಲಂಬುಡ, ಕೃಷ್ಣನಗರ, ಬನ್ನೂರು, ಪುತ್ತೂರು, ದಕ್ಷಿಣ ಕನ್ನಡ 574203. ಮೊಬೈಲ್ 7338085983, 9448485983. ಇಮೇಲ್ abgschoolputturu@gmail.com. ವೆಬ್ www.abgschool.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ